ವೆಲ್ಕಮ್ ಬ್ಯಾಕ್ ಟು ಶ್ರೀಮಾಸ್ ಹಬ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ಶೇರ್ ಮಾಡಲಿಕ್ಕಿದ್ದೇನೆ. ಏನಂತ ಹೇಳಿದ್ರೆ, ನಮ್ಮ ತುಳುನಾಡಿನಲ್ಲಿ ದೈವಾರಾಧನೆ ಹಾಗೂ ಅದರ ನರ್ತನ ಸೇವೆಯ ಬಗ್ಗೆ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೇನೆ. ತುಳುನಾಡಿನ ಕಡಮೆ, ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಹಾಗೂ ಇನ್ನಿತರ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಸೊ ಇವರ ಹೆಸರು ಕೋಟಿಯಿಂದ. ಇವರು ನಮ್ಮ ಬೊಟ್ಯಾಡಿ ತರವಾಡು ಮನೆಯಲ್ಲಿ ಕೂಡ ದೈವ ನರ್ತನೆಯ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಸೊ ಇವರ ಜೊತೆ ಮಾತಾಡೋಣ. ಇವರು ಯಾವ ತರ ಇವರ ಅನುಭವ ಆಗಿರಲಿ ಅಥವಾ ಇವರ ಸೇವೆಯ ಬಗ್ಗೆ ನಾವು ಇವರನ್ನೇ ಕೇಳೋಣ. ಈ ವಿಡಿಯೋವನ್ನ ನೋಡುವ ಮೊದಲು ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ನೋಟಿಫಿಕೇಶನ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ತೆ. ಸೊ ನೀವು ಎಷ್ಟು ವರ್ಷದಿಂದ ಈ ದೈವಾರಾಧನೆಯ ನರ್ತನೆ ಸೇವೆಯನ್ನ ಮಾಡ್ತಾ ಬಂದಿದ್ದೀರಿ? ನಾನು ಈಗ ದೇವಪುರದ ಮಗ. ಸಾಮಾನ್ಯ ನಾನು ಒಂದು 20 ವರ್ಷದಿಂದ ಸಣ್ಣ ಬಾಲ್ಯದಿಂದಲೇ ದೈವಾರಾಧನೆಗೊಂಡು ಬರ್ತಿದ್ದೇನೆ. ಹಾಗೆ ಈಗ ನನ್ನ ಪ್ರಾಯ 72 ವರ್ಷ ಆಯಿತು. ಎಲ್ಲ ಪುತ್ತೂರು ತಾಲೂಕಲ್ಲ, ಪುತ್ತೂರು ತಾಲೂಕು, ಸುಳ್ಯ, ಬಂಟ್ವಾಳ, ಸುಳ್ಯ ಮತ್ತು ಮಡಿಕೇರಿ, ವಿರಾಜಪೇಟೆ ಮತ್ತು ಸೋಮರಪೇಟೆ, ಈ 5 ತಾಲೂಕಿನಲ್ಲಿ ಕೂಡ ದೈವ ನರ್ತಕನಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಊರ ಹಿರಿಯರಿಂದ ಆಶೀರ್ವಾದ ಬಲದಿಂದ ನಾವು ಮಾಡಿಕೊಂಡು ನಾನು ಬರ್ತಿದ್ದೇನೆ. ಈಗಲೂ ಕೂಡ ದೈವದ ನರ್ತವನ್ನು ಸೇವೆಯನ್ನು ನಾನು ಮಾಡುತ್ತಾ ಬರ್ತಿದ್ದೇನೆ. ಎಲ್ಲರಿಗೂ ಕೋಟಿ ಬರ ಅಂತಲೇ ಎಲ್ಲ ಒಂದು ಫೇಮಸ್ ಮಾಡುತ್ತಿದ್ದೇನೆ. ಹಾಗೆ ನೋಡಿದ್ರಲ್ಲ, ಒಂದು 72 ವರ್ಷ ಆಯಿತು, ಆದರೂ ಈಗ ಅವರು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಅವರಲ್ಲಿ ಇನ್ನೊಂದು ಏನು ಕ್ವಶನ್ ಅಂತ ಹೇಳಿದ್ರೆ, ನೀವು ದೈವಾರಾಧನೆ ಯಾವಾಗಿಂದ ಶುರುವಾಯಿತು? ಅಂದರೆ ತುಳುನಾಡಿನಲ್ಲಿ ಯಾವಾಗದಿಂದ ದೈವದ ಬಗ್ಗೆ ಜನರಿಗೆ ಆಸಕ್ತಿ ಆಗಿರಲಿ, ಆರಾಧನೆ ಆಗಿರಲಿ, ಯಾವಾಗದಿಂದ ಶುರುವಾಯಿತು? ಸಾಮಾನ್ಯ ನಮ್ಮ ತುಳುನಾಡಿನಲ್ಲಿ ಅದು ಪರಂಪರೆಯಲ್ಲಿ ಅಂದರೆ ಕರ್ಸಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈ ಕಲಿಯುಗದಲ್ಲಿ ಪ್ರಾರಂಭ ಆಗಿದ್ದು ಈ ಮೂರ್ತಿಗಳು ಸೃಷ್ಟಿ ಮಾಡಿ ಅದರ ನಂತರ ಅಲ್ಲಿ ದೇವಿ ವಂಶಕ್ಕೆ ಎಲ್ಲರಿಗೆ ಕಣ್ಣದ ತೋರದಂತೆ ಕಾಣುವುದಿಲ್ಲ. ದೇವಿಯಂದರೆ ಭೂತನಾದ ಅಂತ ಈಶ್ವರನ ಕೈಯಲ್ಲಿ ಸೃಷ್ಟಿಕೊಂಡು ಬಂದಿದ್ದಾರೆ. ಪ್ರಥಮವಾಗಿ ಭೂತನಾದ ನಂತರ ಶಿವನ ಮುಖಂದರೇ ದೇವರ ಒಂದು ಆರಾಧನೆ ಶಿಷ್ಯರಿದೆ. ಅದು ಪರಂಪರೆಯಲ್ಲಿ ಉಂಟು. ಕೈಲಾಸೆಯಲ್ಲಿ ಭೂತನಾಥ ಅಂದರೆ ಕುಡುಂಬಪುರಲ್ಲಿ ಅಣ್ಣಪ್ಪ ಸ್ವಾಮಿ, ಕುಮಾರಸ್ವಾಮಿ ಎಲ್ಲ ದೇವರನ್ನು ಸೃಷ್ಟಿ ಮಾಡಿ ಅಲ್ಲಿಂದ ಕೈಲಾಸದಿಂದ ಕಳಿಸಿಕೊಟ್ಟವನ್ನು ಕೂಡ ಅಧರ್ಮ ಉಂಟ, ಅಲ್ಲಿ ಧರ್ಮ ಉಂಟ, ಧರ್ಮದಿಂದ ನೆಲೆಯಲ್ಲಿ ಕೊಡಿ ಅಂತ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಈಗ ಪರಂಪರೆಯಲ್ಲಿ ಇಲ್ಲಿ ಕೂಡ ಆ ಭೂತನಾಥ ಸಾನ್ನಿಧ್ಯದಲ್ಲಿ ಒಟ್ಟಾಗಿ ಉಪ್ಪಿನಂಗಡಿ, ದಕ್ಷಿಣ ಕಾಶಿ ಉಪ್ಪಿನಂಗಡಿ ಕ್ಷೇತ್ರದಲ್ಲಿ ನಮ್ಮ ಹಿರಿಯರ ಆ ಕರ್ಮವನ್ನು, ದೋಷವನ್ನು ಬಿಟ್ಟು ಆ ಪಾದವನ್ನು ಸೇವೆ ಮಾಡಿ ಅಲ್ಲಿಂದ ಜನರಿಗೆ ಅಲ್ಲಿ ಭೂತನಾಥಂತರ ನೆಲೆಯಾಗಿದ್ದ ಸ್ಥಳ ಅದು ವಲಯ ನೇತ್ರಾವತಿ ಕುಮಾರದೆಲೆಯ ಮಧ್ಯದಲ್ಲಿ ಕೂಡ ನಾವು ನೆಲೆಯಾಗಿದೆ. ಅಲ್ಲಿ ಪ್ರಸಾದವನ್ನು ಯಾರಿಗೆ ತಮ್ಮ ಕರ್ಮವನ್ನು, ನಮ್ಮ ಹಿರಿಯರ ಕರ್ಮವನ್ನು ಕೊಂಡು ಬಿಟ್ಟಾಗ ಅಲ್ಲಿ ಪ್ರಸಾದವನ್ನು ಕೊಟ್ಟಿದ್ದು ದೈವಾರಾಧನೆ. ಬ್ರಾಹ್ಮಣರಿಗಿರ್ಬೋದು, ಗೌಡರಿಯರಿಗೆ, ಆ ಜಾತಿಗೆ ಅಲ್ಲಿ ಪ್ರಸಾದವನ್ನು ಅವರು ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ತುಳುನಾಡಿನಲ್ಲಿ ಸಂಪ್ರದಾಯವಾಗಿ ನಂಬಿಕೊಂಡು ಬಂದಿದ್ದಾರೆ. ಓಕೆ, ಹಾಗೆ ನೀವು ಯಾವ ಎಲ್ಲ ದೈವಗಳ ನರ್ತನೆಯ ಸೇವೆಯನ್ನ ಮಾಡ್ತಾ ಬಂದಿದ್ದೀರಿ? ಅಂದ್ರೆ ಈಗ ರಕ್ತೇಶ್ವರಿ, ಪಿಲಿಚಾಮುಂಡಿ ಹೇಗೂ ಮಾಡಿದ್ದೀರಿ, ನಮ್ಮ ಮನೆಯಲ್ಲಿ ತರವಾಡು ಮನೆಯಲ್ಲಿ ಕೂಡ ನೀವು ಅದನ್ನ ಮಾಡಿದ್ದೀರಿ. ಹಾಗೆ ಬೇರೆ ಈಗ ಪಂಜುರ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ದೈವಗಳಿದೆ. ಸೊ ಯಾವ ದೈವದ ನರ್ತನೆ ಸೇವೆಯನ್ನ ನೀವು ಸಲ್ಲಿಸ್ತಾ ಬಂದಿದ್ದೀರಿ? ಅದು ಬಾಲ್ಯದಿಂದಲೇ ಅದರಲ್ಲಿ ಕಾರಣವರ ಅಂತ ಇದೆ ನಮ್ಮ ಮನೆಯಲ್ಲಿ. ಹಿರಿಯರು, ನಮ್ಮ ಮನೆಯಲ್ಲಿ ಕೂಡ ಹಿರಿಯ ಜಾತಿ ಅದು ಪ್ರಾರಂಭ ಆಗಿದೆ. ಅಲ್ಲಿಂದ ಶುರು, ಅಲ್ಲಿಂದ ಹೆಣ್ಣು ಅದು ಕಾಟವರ ಅಂತ ಇದೆ, ಅದು ಶುರುವಾಗಿದೆ. ಸತ್ಯದೇವತೆ, ಪಂಜರ್ಲಿ, ಹೊಸಮ್ಮ, ಗಿರಿಜಾಪಂಡಿ, ರುದ್ರಚಾಮುಂಡಿ, ಮಳರಾಯ, ಪರಮಂದಾಯ, ರಕ್ತೇಶ್ವರಿ, ತುಗಲಾಯಿ ಮತ್ತು ಪೂಮಾಲಿ, ಗಿರಿವಾಣಿ ಮತ್ತು ಚಾಮುಂಡಿ, ಭದ್ರಕಾಳಿ, ಇದೆಲ್ಲ ಈ ಪೂರ್ವ ಸಂಪ್ರದಾಯ ಅವರ ನೆಲೆಕೊಂಡು ಬಂದಂಥ ದೈವಗಳನ್ನು ನಾನು ಪೂರ್ತಿ ಮಾಡಿದ್ದೇನೆ. ಓ, ಇಷ್ಟೆಲ್ಲ ದೈವಗಳ ಇದು ನರ್ತನ ಸೇವೆಯನ್ನು ನೀವು ಸಲ್ಲಿಸ್ತಾ ಬಂದಿದ್ದೀರಿ ಅಂತ ಆಯಿತು. ಇವಾಗ ನಾವು ನೋಡ್ಬೋದು, ಆಕ್ಚುಲಿ ತುಳುನಾಡಿನಲ್ಲಿ
ನಾನು ನೀವು ದೈವ ನರ್ತನ ಸೇವೆಯನ್ನು ಮಾಡ್ತಾ ಇರುವಾಗ ಆಗಿರಲಿ ಅಥವಾ ಬೇರೆ ಬೇರೆ ದೈವಗಳು ದೈವ ನರ್ತನೆಯನ್ನು ಮಾಡ್ತಾ ಇರುವಾಗ ನಾವೇ ಕೈ ಮುಗಿತೇವೆ. ಬಿಕಾಸ್ ನಮ್ಮಲ್ಲೂ ಒಂದು ವೈಬ್ರೇಷನ್ ಆಗುತ್ತೆ. ಆ ಒಂದು ಅವರ ಒಂದು ದೇಹದಲ್ಲಿ ಒಂದು ದೈವಿಕ ಅಂದ್ರೆ ದೈವದ ಶಕ್ತಿ ಆಗ ನೆಲೆಯಾಗಿರುತ್ತೆ, ಅವರ ಒಳಗೆ ಇರುತ್ತೆ ಆ ದೈವ ಶಕ್ತಿ. ಸೊ ಅದರ ಬಗ್ಗೆ ನಿಮ್ಮ ಒಂದು ಅನುಭವ ಏನು? ಅನುಭವ ಇದೆ, ಸ್ಪಷ್ಟ ಇದೆ. ಯಾಕೆಂದರೆ ಆ ದೈವ ನೆಲೆಯಾದಂಥ ಸ್ಥಳ 10 ಹಿರಿಯರು ಮಾಡಿಕೊಂಡು ಬಂದದ್ದು. ಉಂಡೆ ಮಾಡಿ ಬೆಳೆದುಕೊಂಡು ಆ ಮಣ್ಣಿಗೆ ಕೂಡ ಶಕ್ತಿ ಕೊಡ್ತಾರೆ. ಆ ಕಲಶ ಅಂದರೆ ಇದು ನೀರು, ಮಣ್ಣಂದರೆ ಆ ಮಣ್ಣಿಗೆ, ಆ ಭೂಮಿಗೆ, ಆ ಕಲಶಕ್ಕೆ ಸಂಬಂಧ ಇದೆ. ಅವರ ಮನಸ್ಸಿನ ಒಡಲು ಅಂದರೆ ಅದರ ಈ ಆತ್ಮವನ್ನು, ಶಕ್ತಿಯನ್ನು ಅಲ್ಲಿಗೆ ಕಟ್ಟುವ ಕೋಣದ ಅವನು, ಅಲ್ಲ ಭೂತ ಕಟ್ಟುವನು, ಆ ಆಕರ್ಷಣೆಯನ್ನು ಆ ಮೂಲ ಬಿಂಬಕ್ಕೆ ಕೊಡಬೇಕು. ನಿಮ್ಮ ವೇಷದಿಂದ ಅದೊಂದು ಶಕ್ತಿ ಒಂದು ಸೆಳೆತ ಆಗುತ್ತೆ ಅಂತ ಹೇಳ್ಬೋದು. ಅದೇ ಇದಕ್ಕೆ ಮೂಲಬಿಂಬ ಅಂದರೆ ದೇವರಿಗೆ ಮೂಲಬಿಂಬ. ನಿಮ್ಮೊಳಗಿರುವ ಆ ಶಕ್ತಿ ಆಗ ನಿಮ್ಗೆ ಏನು ಅಂತ ಗೊತ್ತಿರೋದು, ಬಿಕಾಸ್ ಆ ಒಂದು ಶಕ್ತಿ ಬಂದಿರುತ್ತೆ. ಇಲ್ಲಿಂದ ಬರಬೇಕು. ಅದೊಂದು ಹೇಳ್ಬೋದು, ನಿಮ್ಮದು ಖಡ್ಗ ಗೆಜ್ಜೆ ಇದೆ, ಸೊ ಆ ಕಾಲ್ ಗೆಜ್ಜೆಯನ್ನ ಕಟ್ಟಿದ್ಮೇಲೆ ಅದ್ರಲ್ಲೂ ನೀವು ಈಗ ನರ್ತನವನ್ನ ಮಾಡ್ತೀರಿ ಅದನ್ನ ಹಿಡ್ಕೊಂಡು. ಸೊ ಅದೊಂದು ಅದ್ರ ಬಗ್ಗೆ, ಆ ಗೆಜ್ಜೆಯ ಬಗ್ಗೆ ಪವರ್, ಅದರ ಪವರ್, ಅದು ಪವನ. ಆ ಪವನದ್ರೆ ಅದಕ್ಕೆ ಬೇಕಾದ ಆಭರಣ ಉಂಟಲ್ಲ. ತುಳುನಾಡಿನಲ್ಲಿ ಆ ದೈವಕ್ಕೆ ಅದು ಗೆಜ್ಜೆ ಮೇನ್ ಬೇಕು. ಅದಕ್ಕೆ ಗಗ್ಗರ ಹೇಳ್ತಾರೆ, ಗಗ್ಗರ ಗೆಜ್ಜೆ ಹೇಳ್ತಾರೆ. ಎಲ್ಲರೂ ಇದು ಮಲ್ಲಿಗೆ ಹೂವು, ಸೇವಂತಿ ಎಲ್ಲ ಹಾಕಿದ್ದಾರೆ. ಪೂರ ಹಿರಿಯರಲ್ಲಿ ಕೇಪಳಪ್ಪು ಅಂತ ಸಿಗ್ತಾರೆ ಪೂಜೆಯಲ್ಲಿ. ಮತ್ತು ಅಡಿಕೆ ಹಾರ ಮತ್ತು ಚೀರಿ ಇಷ್ಟೇ ಮೂರನ್ನು ಹಾಕಿ ದೇವರ ಕೋಲ ಮಾಡಿದ್ರು. ಈಗ ಎಲ್ಲ ಬೆಳ್ಳಿ ಬಂಗಾರ ಮೊದಲಿನ ಕಾಲದಲ್ಲಿ ಆ ಒಂದು ಸೌಲಭ್ಯ ಇರಲಿಲ್ಲ, ಆಡಂಬರ ಇರಲಿಲ್ಲ. ಹಾಗೆ ಯಾವ ಯಾವ ಪಂಗಡದವರು ಈ ಒಂದು ದೈವ ನರ್ತನೆಯಲ್ಲಿ ಪಾಲ್ಗೊಳ್ಬಹುದು ಅಂತ ಹೇಳಿದ್ರೆ ದೈವ ನರ್ತನೆಯನ್ನು ಮಾಡ್ಬೋದು, ಆ ಸೇವೆಯನ್ನು ಸಲ್ಲಿಸಬಹುದು. ಯಾವ ಯಾವ ಪಂಗಡದವರು, ಈಗ ಬೇರೆ ಬೇರೆ ಪಂಗಡದವರು ಇರ್ತಾರೆ. ಹಾಗೆ ನಿಮ್ಗೆ ಗೊತ್ತಿರುವಂತಹ ಗೊತ್ತಿರುವಂತಹ ಕೇರಳದಲ್ಲಿ ನೆಕ್ಕರ ಅಂತ ಇದ್ದಾರೆ. ವರ್ಷನ ಕಡಿಮೆಯಲ್ಲಿ ನೆಕ್ಕರ. ನೆಕ್ಕರ ಅಂದರೆ ಅದು ಚೆರಿಯಪ್ಪ ಮುತ್ತಪ್ಪ, ಭಗವತಿ ಇದೆಲ್ಲ ಮಾಡ್ತಾರೆ. ಮತ್ತೊಂದು ಪಂಗಡ ವಿಷ್ಣುಮೂರ್ತಿ, ರಕ್ತೇಶ್ವರಿ ಮಾಡ್ತಾರೆ ಅವರು. ಅದು ಮಣವ ಅಂತ. ಮಣವ ಅಂದರೆ ಅದಕ್ಕೆ ಕೈ ಬಲೆ ಹಾಕಿದ ಮೇಲೆ ಪಣಿಕ ಅಂತ, ಪಣಿಕಾರ ಈಗ ಕಟ್ತಾರೆ. ಮತ್ತೊಂದು ಪಂಗಡ ಬಣ್ಣಾರಿ, ಬಣ್ಣೇರಿ ತಂದ ಅದು ಆ ಕಡೆಯಲ್ಲಿ ಒಂದು ಅದೊಂದು ಜಾತಿ ಇದೆ. ಹಾಂ, ಮತ್ತೊಂದು ಈ ನಮ್ಮ ಕೊಡಗಿನಲ್ಲಿ ಅರಮನೆ ಬೇರ ಅಂತ ಇದ್ದಾರೆ, ಅಲ್ಲಿ ಒಂದು ಪಂಗಡ ಅವರು ಮಾಡ್ತಾರೆ. ಮತ್ತು ಅಜಲವರು ಬರ್ತಾರೆ. ಅಜಲರಿಗೆ ಎರಡು ಉಂಟು, ಅಜಲ ಮತ್ತು ನಲಿಕೆಯವರು. ಅದಾದ್ರೆ ನಮ್ಮ ಈ ಪುತ್ತೂರಿನಲ್ಲಿ ನಾವು ತುಳುನಾಡಿನಲ್ಲಿ ನಾವು ಕೇಳ್ತಾ ಇದ್ದೇವೆ. ಇದು ನೀವು ಹೇಳಿರುವಂತದ್ದು ಕೊಡಗಿನಲ್ಲಿ ಹೇಳಿದಂಥದ್ದು ಒಂದು ಸ್ಪೆಷಲ್ ಆಗಿತ್ತು, ನಾನು ಕೇಳಿರ್ಲಿಲ್ಲ ಆ ಹೆಸರನ್ನು. ಈಗ ಕಾಂತಾರದ ಬಗ್ಗೆ ನೀವು ಕೇಳಿರ್ಬೋದು. ಕಾಂತಾರ ಒಂದು ಸಿನಿಮಾ ಈಗ ಒಂದು ವರ್ಲ್ಡ್ ವೈಡ್ ಫೇಮಸ್ ಆಗಿದೆ. ಸೊ ಕಾಂತಾರ ಸಿನಿಮಾವನ್ನ ಬಿಟ್ಟು ಕಾಂತಾರ ಅಂತ ಹೇಳುವಾಗ, ಆ ಒಂದು ಶಬ್ದ ಹೇಳುವಾಗ, ಕಾಂತಾರ ಅಂತ ಹೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಲೈಕ್ ಏನು ಅಂತ ಅನಿಸುತ್ತೆ? ಸರಿ, ಈಗ ಕಾಂತಾರ ಅಂತ ಅಂದರೆ ಪಿಕ್ಚರ್ನಲ್ಲಿ ಮಾತ್ರ ಅಲ್ಲ, ಅದರ ಮೂಲಸ್ಥಳ, ಅದರ ಕಥೆಯೇ ಬೇರೆ ಉಂಟು. ಅದೇ ಕಾಂತಾರ ಅಂತ ಇದೆ ಅಂದರೆ ಅದು ಬಳ್ಳಾರಿ ಕಾಲದಲ್ಲಿ ಕಾಂತಾರ ಪಂದ್ಯದಲ್ಲಿ ಆಗ್ತದೆ. ಅಲ್ಲಿ ಜೈನ ಬಳ್ಳಾರರು ಅವರಿದ್ದಾರೆ, ಈಗ ಇಲ್ಲ, ನಾಶ ಆಗಿದೆ. ಅದನ್ನು ಈಗ ಒಂಟರ ಸಮಾಜ, ಜೈನ ಸಮಾಜ ಈಗ ಒಟ್ಟು ಸೇರಿಸಿ ಉಗ್ರ ದೈವ ಅಂತ ಹೇಳ್ತಾ ಇದ್ದಾರೆ. ಅದೇ ಪಂದ್ಯದಲ್ಲಿ, ಕಾಂತಾರ ಪಂದ್ಯದಲ್ಲಿ ಬೇರೆ ಎಲ್ಲ ತಮ್ಮ ದೈವದ ಕುಲದೈವರಾದಂಥ ಮಂಜುನಾಥ ಸ್ವಾಮಿನಲ್ಲಿ ಇರುವುದು ಅಣ್ಣಪ್ಪ ಬೇರೆ ಇಲ್ಲ, ಒಂದೇ ಜೈನ ವಂಶದವರಿಗೆ ಬಳಸಿಕೊಂಡು ಹೆಸರು ಅಂದರೆ ಬೇರೆ ಬೇರೆ. ಹಾಗೆ ಎರಡು ಇವತ್ತು ವೀರಣ್ಯಾಕ್ಷ ಅಂದರೆ ಹರಹರಿ, ಹರಿಹರ, ಹೀಗೆ ಅದಕ್ಕೆ ಭಕ್ತ ಪ್ರಹ್ಲಾದನ್ನು ಭಾಷೆ ಕೊಟ್ಟು ನರಸಿಂಹ ರೂಪದಲ್ಲಿ ಇದು ನಾಶ ಮಾಡಿದ್ದು ಉಂಟು. ಭೂಮಿದೇವಿಯ ಅಲ್ಲಿ ಹೋಗಿ ಅವರ ತಮ್ಮ ಅಲ್ಲಿ ದೇವಿಯನ್ನು ಅಲ್ಲಿ ಭೂಮಿಯಲ್ಲಿ ನಾನು ಮಾಡಬೇಕಂತ ಹೋಗಿದ್ದವನು ಅಲ್ಲಿ ವಿಷ್ಣು ಸಹನಿಗೆ ಸಂಬಂಧ ಇದೆ, ಹಂದಿ ರೂಪ ಆಗಿದೆ. ಅದಕ್ಕೆ ಒಂದೊಂದು ಇದೆ, ಅದಕ್ಕೆ ಬೇರೆ ಬೇರೆ ಕಥೆ ಹೇಳ್ತಾರೆ. ಅದರ ಲಿಂಕ್ ಇದೆ, ಲಿಂಕ್ ಇದೆ. ಭೂಮಿಯ ಅಡಿಯಲ್ಲಿ ಗಂಗಾದೇವಿಯನ್ನು ಭೂಮಿದೇವಿ ಬರುವಾಗ ಹಂದಿ ರೂಪ ಆಗಿದೆ ವಿಷ್ಣು. ವೀರಣ್ಯಕಶಿಪು ನರಸಿಂಹ ಆಗಿದೆ.
ಅಲ್ಲ, ಇದಕ್ಕೆ ಒಂದೇ ಒಂದು ಸಮಾಧ ಇದೆ. ಅದಕ್ಕೆ ಆಗಿದೆ ಎಲ್ಲ ಅದನ್ನು ಆ ರೂಪವನ್ನು ಅಲ್ಲೇ ಬಿಟ್ಟಿದ್ದಾರೆ ದೇವಿ, ಅದು ಮತ್ತೆ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಮನುಷ್ಯನಿಗೆ ಅದಕ್ಕೆ ಒಂದು ಬುದ್ಧಿ ಬರಬೇಕಂತ ಒಂದು ಬರ್ತಾರೆ ದೇವರದೇ. ಇಲ್ಲದಿದ್ದರೆ ದೇವರಂದರೆ ಕೈ ಬಿಟ್ಟರೆ ಹೋಗ್ತಾರೆ. ಎದಕ್ಕೆ ಬೇಕಾದರೆ ದೈವ ಬೇಕೇ ಬೇಕೇ ಬೇಕು. ನಮ್ಮ ತುಳುನಾಡಿನಲ್ಲಂತೂ ದೈವಕ್ಕೆ ಒಂದು ಸೇವೆಯನ್ನು ಸಲ್ಲಿಸು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದು ಏನಿಲ್ಲ. ಪ್ರಾಮುಖ್ಯದಲ್ಲಿ ನಮಗೆ ದೇವರನ್ನು ಹೇಳ್ತಾರೆ. ದೈವ ಅಲ್ಲ, ಅದು ಪ್ರಥಮ ಹೆಸರು. ದೇಹ ಅಂದರೆ ಎಂಥದ್ದು? ದೇವರು. ಆ ಒಂದು ವಿಶೇಷವಾದ ಶಕ್ತಿ ದೇವರಂತೆ ಪ್ರಾರಂಭ ಆಗಿದೆ. ಮತ್ತೆ ದೈವ ಅದರಿಂದ ಒಟ್ಟಿಗೆ ಬರ್ತದೆ. ಅವರು ದೇವರೇ ಸೃಷ್ಟಿ ಮಾಡಿದ್ದಾರೆ ಅಲ್ಲ. ಹಾಗೆ ತಿರುಗಿಸಿ ನೋಡಿ, ದೇವರು ದೇವರು ಹಾಗೆ ಹಾಗೆ ಎರಡು ಕೂಡ ಅದರಲ್ಲಿ ಬರ್ತದೆ. ಸೊ ಈಗ ಪಂಜುರ್ಲಿ ಬಗ್ಗೆ ನೀವು ಹೇಳಿದ್ರಿ, ಪಂಜುರ್ಲಿ ದೈವ ಅಂದ್ರೆ ಕಾಂತಾರ ಸಿನಿಮಾದಲ್ಲೂ ಕೂಡ ಪಂಜುರ್ಲಿಯ ಬಗ್ಗೆ ಹೇಳಿದ್ದಾರೆ. ಸೊ ಹಾಗಾಗಿ ಪಂಜುರ್ಲಿ ಅಂತ ಒಂದು ದೈವದ ವಿಷಯ ಬಂದ್ರೆ ಪಂಜುರ್ಲಿ ಬಗ್ಗೆ ನಿಮಗೆ ಗೊತ್ತಿರುವಂತಹ ಕಥೆ ಏನು ಗೊತ್ತು? ಹಾಗೆ ಅದು ಕೂಡ ಈ ಪಂಜುರ್ಲಿ ದೈವ ಅಂದರೆ ಅದು ಶಿವನೇ ವರ. ಶಿವನ ಅದು ಬೇರೆ ಬೇರೆ ಉಂಟು. ಕುಪ್ಪೆ ಪಂಜುರ್ಲಿ ಉಂಟು, ವರ್ಧನ ಪಂಜುರ್ಲಿ ಉಂಟು, ಕಾಂತಾರ ಪಂಜುರ್ಲಿ ಉಂಟು, ಸಕರ್ತಾಯ ಪಂಜುರ್ಲಿ ಉಂಟು ಬ್ರಾಹ್ಮಣರಿಗೆ, ಮತ್ತು ಎಲ್ಲ ಪಂಜುರ್ಲಿ ಬೇರೆ ಬೇರೆ ಅದಕ್ಕೆ ಹೆಸರು ಉಂಟು. ಪಂಜುರ್ಲಿ ఉంది. ಅಣ್ಣಪ್ಪ ಸ್ವಾಮಿ ಪಂಜುರ್ಲಿ ಅಲ್ಲ, ನಿಜವಾಗಿ ಅಲ್ಲ, ಅದು ಬೇರೆ. ಅದು ಸ್ವಾಮಿ ಅಂದರೆ ಅಣ್ಣಪ್ಪ ಸ್ವಾಮಿ ಬೇರೆ, ಪಂಜುರ್ಲಿ ಬೇರೆ. ಪಂಜುರ್ಲಿ ಅಂದರೆ ಅಂತ ಗೊತ್ತಾಗ, ಪಂಜುರ್ಲಿ ಅಂದರೆ ಶಿವನ ವಂಶದಲ್ಲಿ ಇವನ ಕೊಟ್ಟ ಸಾಕು ಉಂಟಲ್ಲ, ನಾವು ಕೂಡ ಹರಕೆ ಹೇಳ್ತಾರೆ. ಇವು ಧರ್ಮಸ್ಥಳಕ್ಕೆ ದೇವರ ಹೇಳ್ತಾರೆ ಕೋಪ ಬಂದರೆ, ಅದು ಅಣ್ಣಪ್ಪ ಕೊಡುವುದು ಸಾಕಲ್ಲ. ಅಣ್ಣಪ್ಪ ಕಳಿಸೋದು ಇವನನ್ನು ಪಂಜುರ್ಲಿ. ಅಣ್ಣಪ್ಪ ತಟಸ್ಥ, ಮಂಜುನಾಥ ಸ್ವಾಮಿ ತಟಸ್ಥ, ಅಲ್ಲಿಂದ ಸಿಗುವುದು ಪ್ರಸಾದ ಪಂಜುರ್ಲಿ. ಆಗ ಅಣ್ಣಪ್ಪ ಪಂಜುರ್ಲಿ ಅಂತ ಹೇಳ್ತಾರೆ ನನಗೆ ಇಲ್ಲಿ ಬರುವಾಗ. ಜೊತೆಯಲ್ಲಿ ಅಣ್ಣಪ್ಪಲ್ಲಿ ಅಲ್ಲಿ ಅವನದು ಪಂಜುರ್ಲಿ ನಮಗೆ ಇದಕ್ಕೆ ಮನೆಗೆ ಬರುವುದು ಪಂಜುರ್ಲಿ. ಅಣ್ಣಪ್ಪ ಸ್ವಾಮಿ ಅಂತ. ಅಣ್ಣಪ್ಪ ಪಂಜುರ್ಲಿ ಅಲ್ಲ, ದೇವರಲ್ಲ. ಅವರದ್ದು ಶಕ್ತಿ ಇದೆ, ಅವರ ನರವಂಶದಲ್ಲಿ ಇರಲ್ಲ. ಅದು ತೋರಿಕೆಗೆ ಮಾತ್ರ. ಅಲ್ಲಿ ನೋಡುವಾಗ ಅವರ ಒಂದು ಮಾನ್ಯ ರೂಪದಲ್ಲಿ ವರ್ಷ ರೂಪದಲ್ಲಿ ತೋರಿಸ್ತಾ ಇದ್ದೇನೆ. ಆಗ ಅದಲ್ಲ, ಅದು ದೇವರಿಗೆ ಸಮಾನ. ನಿಮಗೆ ಕೋಟಿಂತ ಹೆಸರು ಯಾರಿಟ್ರು? ಅದು ಅಜ್ಜಿ ಇಟ್ಟ ಅಜ್ಜಿ. ಇದಕ್ಕೆ ನಮ್ಮ ಅದು ಕೋಟೀಶ್ವರ, ಕೋಟಿ ಈಗ ಮಾಡಿದೆ. ಹಾಗೆ ನೀವು ಮಗುವಿನಿಂದ ಅಂದ್ರೆ ನೀವು ಚಿಕ್ಕದಿಂದಲೂ ನಿಮಗೆ ದೈವಾರಾಧನೆಯಲ್ಲಿ ಜಾಸ್ತಿ ನಂಬಿಕೆ ಇತ್ತು? ನಮಗೆ ನಮ್ಮ ಕ್ಲಾಸ್ನಲ್ಲಿ ಕೂಡ ನಾನು 1ನೇ ಕ್ಲಾಸ್ ಹೋಗುವಾಗ ಅಲ್ಲಿ ನಮಗೆ ಇದು ಬರಲಿಕ್ಕೆ ಭಾರಿ ಕಷ್ಟ. ದೈವ ಅಂದರೆ ಭಾರಿ ಇಷ್ಟ. ನೀವು ಬೇರೆ ಕಡೆ ಹೋಗ್ತಾ ಇದ್ರಿ ದೈವಾರಾಧನೆ ಆಗ್ತಾ ಇರುವಾಗ ನೀವು ಅದನ್ನು ಆರಾಧಿಸಿ? ಆ ಹೊತ್ತಿಗೆ 1 ವರ್ಷದಲ್ಲಿ 3 ಮನೆ 4 ಮನೆ ದೇವರುಗಳು ಆಗೋದು. ಅಲ್ಲಿ ಇಷ್ಟ ದಿನ ಅಂತ ಗೊತ್ತಿರ್ತದೆ. ಆಗ 1 ವಾರದಲ್ಲಿ ನಮಗೆ ಎದ್ದಿಲ್ಲ ಅಲ್ಲಿ ಹೋಗ್ಬೇಕಂತ. ಮತ್ತು ಇಲ್ಲಿಗೆ ಹೋಗುವಾಗ ನಾವು ಹೋಗುವುದು ಹೇಗೆ, ಶಾಲೆಗೆ ಹೋಗೋದು ಮಾತ್ರ. ಅಲ್ಲಿ ಬೇರೆ ನಮ್ಮ ಚಿಲೇಟು ಪುಸ್ತಕದಲ್ಲಿ ಬಿಡುವುದು, ಅಡಿತ, ಇದು ಇದನ್ನು ಚಿತ್ರ, ಅದರ ಬಗ್ಗೆ ಆಸಕ್ತಿ ಆವಾಗಲಿಂದ ಇತ್ತು? 1ನೇ ಕ್ಲಾಸಿಂದ? 1ನೇ ಕ್ಲಾಸಿಂದ ಇತ್ತು. ಹಾಗೆ ಆಸಕ್ತಿ ಈಗ ಬೆಳೀತಾ ಹೋಗಿ ಇವಾಗ ಒಂದು ಅದ್ಭುತವಾಗಿ ನರ್ತನ ಸೇವೆಯನ್ನು ಸಲ್ಲಿಸ್ತಾ ಈಗ ನಮ್ಮ ಈಗ 72 ಅಲ್ಲ, 1949 11ನೇ ತಿಂಗಳು 49. ಆಗ 73 74 ಹತ್ತತ್ರ ಆಗಿದೆ. ಅದೇ ನಮ್ಮ ತರವಾಡು ಮನೆಯಲ್ಲಿ ನಿಮ್ದು ಸೇವೆ ಸಲ್ಲಿಸ್ತಾ ಮೋಸ್ಟ್ಲಿ 22 ವರ್ಷ ಆಗಿದೆ ಅಂತ ಹೇಳಿದ್ರು. 22 ವರ್ಷ ನೀವು ನಮ್ಮ ತರವಾಡು ಮನೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ. ಏನೇ ಒಂದು ಪರಿಹಾರ ಬೇಕು ಅಂತ ಹೇಳಿದ್ರು ನಾವು ಭಟ್ರುಗಳು ಅಥವಾ ಒಂದು ಪೂಜಾರಿಗಳನ್ನ ಹೋಗಿ ಅವರಲ್ಲಿ ಕೇಳ್ತೇವೆ. ದೃಷ್ಟಿಯಾಗಿರ್ಲಿ, ದೃಷ್ಟಿ ಕಟ್ಟಲಿಕ್ಕಾಗಿರ್ಬೋದು, ಅಥವಾ ಏನಾದರೂ ಒಂದು ಪರಿಹಾರ ಕೇಳ್ತೇವೆ. ಆದರೆ ನಮ್ಮ ತುಳುನಾಡಿನಲ್ಲಿ ಏನಂತ ಹೇಳಿದ್ರೆ ನಾವು ಯಾರು ದೈವವನ್ನ ಅಂದ್ರೆ ನರ್ತನ ಸೇವೆಯನ್ನು ಸಲ್ಲಿಸ್ತಾರೆ ಅವರಲ್ಲಿ ಹೋಗಿ ನಮ್ಮ ಪರಿಹಾರವನ್ನ ಕೂಡ ಕೇಳ್ತೇವೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರು ಇವರ ಒಂದು ದೈವ ನರ್ತನೆ ಸೇವೆಯ ಬಗ್ಗೆ ತುಂಬಾ ಮಾಹಿತಿಯನ್ನ ತಿಳಿಸಿದ್ರು. ಸೊ ಹೀಗೆ ಹಿಂದೆ ನೋಡ್ತಾ ಇರ್ಬೋದು ನೀವು ಅವರಿಗೆ ಸಲ್ಲಿರುವ ಒಂದು ಗೌರವ ಅಂತ ಹೇಳ್ಬೋದು. ತುಂಬಾ ಅವಾರ್ಡ್ಸ್ ಅನ್ನು ಅವರು ಪಡೆದಿದ್ದಾರೆ. ಹಾಗೆ ಒಂದು ತುಳುನಾಡಿನಲ್ಲಿ ಒಂದು ಅದ್ಭುತವಾಗಿ ದೈವ ನರ್ತಕರಾಗಿ ಒಂದು ಕಾರ್ಯವನ್ನ ಸಲ್ಲಿಸ್ತಾ ಇದ್ದಾರೆ, ಹಾಗೆ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವರು. ಹಾಗಾಗಿ ನೀವು ಇವತ್ತು ನನ್ನ ಜೊತೆ ಮಾತಾಡಿ ವೀಕ್ಷಕರಿಗೆ ಕೂಡ ದೈವಾರಾಧನೆಯ ಬಗ್ಗೆ ತಿಳಿಸಿಕೊಟ್ಟದಕ್ಕೆ ಧನ್ಯವಾದಗಳು.
ನಾನು ಬರ್ತೇನೆ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಮುಂದಿನ ನೋಟಿಫಿಕೇಶನ್ಗೆ ಬೆಲ್ ಬಟನ್ ಒತ್ತಿ. ಬಾಯ್.